ನಮಸ್ತೆ ಎಲ್ರಿಗೂ. ಇವತ್ತೊಂದು ಬಾಯಿ ನೀರೂರಿಸುವಂಥ ತುಂಬಾ ಸುಲಭವಾಗಿರುವಂತಹ ತುಂಬಾ ರುಚಿಯಾಗಿರುವಂಥ ಚಪಾತಿಗೆ ದಿ ಬೆಸ್ಟ್ ಅನ್ನುವಂತಹ ಸೈಡ್ ಡಿಶನ್ನು ಹೇಳ್ಕೊಡ್ತಾ ಇದ್ದೀನಿ. ನಂದಂತೂ ತುಂಬಾ ಇಷ್ಟದ ರೆಸಿಪಿ. ನಾನು ಆವಾಗವಾಗ ಮಾಡ್ತಾನೆ ಇರ್ತೀನಿ. ಒಂದ್ಸರಿ ನೀವು ಕೂಡ ಈ ರೆಸಿಪಿನ ನೋಡಿ ಮಿಸ್ ಮಾಡದೆ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಸಿಂಪಲ್ ಆಗಿರುವಂಥ ಟೊಮೆಟೊ ಮತ್ತು ಈರುಳ್ಳಿ ಗೊಜ್ಜನ್ನು ಮಾಡಲಿಕ್ಕೆ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. 2 ಟೊಮೆಟೊನ ತುಂಬಾ ಹಣ್ಣಾಗಿರೋ ಟೊಮೆಟೊ ತಗೊಂಡು ತುಂಬಾ ಒಳ್ಳೆಯದು, ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಈ ಗೊಜ್ಜನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಸಿಡಿಸ್ಕೋಬೇಕು. ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಜೀರಿಗೆ ಮತ್ತು ಸಾಸಿವೆ ಸಿಡಿದಾದ ನಂತರ ಇವಾಗ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಉರಿಯನ್ನು ಜಾಸ್ತಿ ಇಟ್ಕೋಬಹುದು, ಯಾಕಂತಂದರೆ ಈರುಳ್ಳಿ ಬೇಗ ಫ್ರೈ ಆಗಲ್ಲ. ಅದರಿಂದ ಉರಿಯನ್ನು ದೊಡ್ಡದಾಗಿ ಇಟ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತಂದರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆವಾಗ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ತುಂಬ ಮೆತ್ತಗಾಗಬೇಕು. ಈರುಳ್ಳಿ ಒಂದು ಸ್ವಲ್ಪ ಮೆತ್ತಗಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಹೋದ ನಂತರ ಈರುಳ್ಳಿ ಮೀಡಿಯಮ್ ಆಗಿ ಫ್ರೈ ಆದ ನಂತರ ಇವಾಗ ನಾವು ಹಚ್ಚಿಟ್ಟಿರುವಂತಂದರೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹಣ್ಣನ್ನು ಹಾಕೋಬೇಕು. ನಾನೊಂದು 2 ಹಣ್ಣಾಗಿರುವಂಥ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ತುಂಬಾ ಮೆತ್ತಗೆ ಆಗೋ ತನಕ ನಾವು ಇದನ್ನ ಫ್ರೈ ಮಾಡ್ತಾ ಇರಬೇಕು ಆಯಿಲಲ್ಲಿ. ನೀರು ಇವಾಗ ಸೇರಿಸುವಂಗಿಲ್ಲ. ಟೊಮೆಟೊ ಚೆನ್ನಾಗಿ ಮೆತ್ತಗಾದ ನಂತರ ಇವಾಗ ಸ್ವಲ್ಪ ಅರಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟೇ ಹೇಳ್ತಾ ಇದ್ದೇನೆ, ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದು ಫ್ರೈ ಆಗಿ ಮೆತ್ತಗಾದ ನಂತರ ಮಾತ್ರ ನೀವು ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ಳಿ, ಅಂದರೆ ಈ ಮಸಾಲ ಐಟಮ್ಗಳನ್ನು ಸೇರಿಸ್ಕೊಳ್ಳಿ. ಈಗ ಈ ಮಸಾಲ ಐಟಮ್ ಕೂಡ ಚೆನ್ನಾಗಿ, ಅಂದರೆ ಆ ಮಸಾಲದು ಫ್ಲೇವರ್, ಹಸಿ ಫ್ಲೇವರ್ ಹೋಗೋ ತನಕ ಒಂಚೂರು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ. ನೀರನ್ನು ಜಾಸ್ತಿ ಹಾಕೋಬೇಡಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಉರಿನ ಕಮ್ಮಿಯಾಗಿ ಇಟ್ಕೊಳ್ಳಿ. ಯಾಕಂತಂದರೆ ಕರಟೋ ಚಾನ್ಸಸ್ ಇರುತ್ತೆ. ಅದರಿಂದ ಉರಿ ಕಮ್ಮಿ ಇಟ್ಕೊಂಡು ನಿಧಾನಕ್ಕೆ ಇದನ್ನ ಫ್ರೈ ಮಾಡ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ನೀರು ಹಾಕಿದ ನಂತರ ಕೂಡ ಅಷ್ಟೇ 1-2-3 ನಿಮಿಷ ಆದರೂ ನೀವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೊನೆಗೆ ಆ ಎಣ್ಣೆ ಇದೆಯಲ್ವ ಅದು ಮೇಲ್ಗಡೆ ನಿಲ್ಲುತ್ತೆ. ಅಲ್ಲಿ ತನಕ ನಾವಿದ್ದ ಫ್ರೈ ಮಾಡಿ ಕೊನೆಗೆ ಸ್ಟವನ್ನು ಆಫ್ ಮಾಡ್ಬೋದು. ನೋಡಿದ್ರೇ ಬಾಯಲ್ಲಿ ನೀರುರ್ತಾ ಇದೆ, ಅಷ್ಟು ಸೂಪರ್ವಾಗಿದೆ. ತುಂಬ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ದಿ ಬೆಸ್ಟ್ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಚಪಾತಿ ಜೊತೆ, ರೋಟಿ ಜೊತೆ, ದೋಸೆ ಇಡ್ಲಿಗೂ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಬಾಯಿ ಅಂದರೆ ಸಪ್ಪೆ ಅನ್ನಿಸ್ತಾ ಇರುತ್ತಲ್ವ, ಅವಾಗೆಲ್ಲ ಈ ಥರ ಕರಕಾರವಾಗಿರುವಂಥ ರುಚಿಯಾಗಿರುವಂತಹ ಗೊಜ್ಜನ್ನು ಮಾಡಿಕೊಟ್ರೆ ಚಪಾತಿ ಎಷ್ಟು ಬೇಕಾದರೂ ತಿನ್ಬೋದು. ಮಕ್ಕಳಿಗೆ ಕೂಡ ಸಖತ್ ಇಷ್ಟ ಆಗುತ್ತೆ. ಟೊಮೆಟೊ ಗೊಜ್ಜು ಇಷ್ಟಪಡೋರು ಖಂಡಿತವಾಗ್ಲೂ ಈ ಡಿಫ್ರೆಂಟ್ ಆಗಿರುವಂತಹ ಅಥವಾ ತುಂಬಾ ಸುಲಭವಾಗಿರುವಂತಹ ಗೊಜ್ಜನ್ನು ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ಮರೆಯದೆ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.